ನಾಯರ್ ಕೆರೆ ಉಡುಪಿ ಬ್ರಹ್ಮಗಿರಿಯ ಈ ಪ್ರಾಚೀನ ಕೆರೆ ಒಂದು ಕಾಲದಲ್ಲಿ ಜನರನ್ನು ಆಕರ್ಷಿಸ್ತಾ ಇದ್ದಂತಹ ಸುಂದರ ತಾಣ. ಆದರೆ ಇದೀಗ ಈ ಕೆರೆಯ ಬಳಿ ಹೋಗಬೇಕು ಅಂದರೆ ಜನ ಭಯಪಡುವಂತಹ ವಾತಾವರಣ ಇರುವ ಕಾರಣ ಇದು ಹಾಳು ಕೊಂಪೆಯಂತಾಗಿದೆ. ಇನ್ನು ಕೆರೆಯ ಆಸುಪಾಸಿನಲ್ಲಿ ವಾಸಿಸ್ತಾ ಇರುವಂತಹ ನಿವಾಸಿಗಳ ಪಾಲಿಗಂತೂ ಇದು ಡೆಂಗ್ಯೂ, ಮಲೇರಿಯಾದಂತಹ ರೋಗ ಅಂಟಿಸುವಂತಹ ಡೇಂಜರ್ ಝೋನ್ ಆಗಿ ಬದಲಾಗಿದೆ. ಹತ್ತಿರ ಹೋಗಲಾಗುತ್ತಿಲ್ಲ, ಸೊಳ್ಳೆ ಕಾಟ ತಡೆಯಲಾಗುತ್ತಿಲ್ಲ. ರಾತ್ರಿ ಯಾತ್ರೆ ಸಾಕು, ಕುಡುಕರ ಹಾವಳಿಯಿಂದ ನೆಮ್ಮದಿ ಇಲ್ಲ. ಶೋಚನೀಯ ಸ್ಥಿತಿ ತಲುಪಿದ ಉಡುಪಿ ಬ್ರಹ್ಮಗಿರಿಯ ನಾಯರ್ ಕೆರೆ. ಹೀಗೆ ಸುಮಾರು 80 ಅಡಿ ಅಗಲಕ್ಕೆ ಕಲ್ಲಿನಿಂದ ಕಟ್ಟಲಾದ ತಡೆಗೋಡೆಯ ನಡುವೆ ಪಾಚಿಯಿಂದ ತುಂಬಿಕೊಂಡಿರುವ ಕೆರೆಯ ಹತ್ತಿರ ಹೋದ್ರೆ ನೀರಿನ ಗಬ್ಬು ನಾದದ ಜೊತೆಗೆ ಗುಯ್ ಅಂತ ಬಂದು ದಾಳಿ ಮಾಡುವ ಸೊಳ್ಳೆಗಳು. ಇದು ಸದ್ಯ ಉಡುಪಿ ಬ್ರಹ್ಮಗಿರಿಯ ನಾಯರ್ ಕೆರೆಯ ಸಮೀಪ ಹೋದ್ರೆ ಸಿಗುವ ದೃಶ್ಯ. ಬೇಸಿಗೆಯ ಕಾಲದಲ್ಲೂ ಭತ್ತದ ಈ ಕೆರೆಗೆ ಸುಮಾರು 500 ವರ್ಷಗಳ ಇತಿಹಾಸವಿದೆ ಎನ್ನಲಾಗಿದೆ. ಒಂದು ಕಾಲದಲ್ಲಿ ಊರಿನ ಜನರಿಗೆ ಕುಡಿಯುವ ನೀರಿಗಾಗಿಯೂ ಈ ಕೆರೆ ಬಳಕೆ ಆಗುತ್ತಿತ್ತು ಅಂತ ಹಿರಿಯರು ಹೇಳ್ತಾರೆ. 2007ರ ತನಕವೂ ಈ ಕೆರೆ ಜನೋಪಯೋಗಿಯಾಗಿತ್ತಾದ್ರೂ 2008ರಲ್ಲಿ ನಡೆದ ಅದೊಂದು ಘಟನೆಯಿಂದ ಜನರು ಕೆರೆಯ ಸಮೀಪ ಸುಳಿದಾಡುವುದನ್ನೇ ಬಿಟ್ಟಿದ್ದರು. ಅದೊಂದು ದಿನ ಈ ಕೆರೆಯಲ್ಲಿ ಈಜಾಡಲು ಇಳಿದಿದ್ದ 2 ಕಾಲೇಜು ಯುವಕರು ಕೆರೆಯಲ್ಲಿ ಮುಳುಗಿ ಮೃತಪಟ್ಟ ಬಳಿಕ ಜನರಲ್ಲಿ ಅದೇನೋ ಭಯ ಕಾಡಿತ್ತು. ಹಾಗಂತ 2014ರಲ್ಲಿ ಅಂದು ರಾಜ್ಯಸಭಾ ಸದಸ್ಯರಾಗಿದ್ದ ಆಸ್ಕರ್ ಫೆರ್ನಾಂಡಿಸ್ ಸುಮಾರು 10 ಲಕ್ಷ ವೆಚ್ಚದಲ್ಲಿ ಕೆರೆಯ ಅಭಿವೃದ್ಧಿ ಮಾಡಿ ತಾವೇ ಕೆರೆಯಲ್ಲಿ ಈಜಾಡಿ ಗಮನ ಸೆಳೆದಿದ್ದರು. ಇದಕ್ಕೆ ಸರ್ಕಾರಗಳು ಬಹಳಷ್ಟು ಖರ್ಚು ಮಾಡಿದೆ. ನಗರಸಭೆ ಇರ್ಬೋದು, ಪ್ರಾಧಿಕಾರ ಇರ್ಬೋದು, ಅಥವಾ ಇಲ್ಲಿಯ ನಾಯರ್ ಕೆರೆ ಮಾನ್ಯ ಕೇಂದ್ರ ಸಚಿವರಾದ ಸನ್ಮಾನ್ಯ ದಿವಂಗತ ಆಸ್ಕರ್ ಫರ್ನಾಂಡಿಸ್ ಅವರು ಈ ಕೆರೆಯಲ್ಲಿ ಈಜಾಡ್ತಿದ್ರು. ಮತ್ತು ಈ ಕೆರೆಯನ್ನು ಅಂದಿನ ಉಪಾಧ್ಯಕ್ಷರಾದಂಥ ಪ್ರವೀಣ್ ರೊನಾಲ್ಡ್ ಅವರು ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ. ಪ್ರಾಯಶಃ ಇತ್ತೀಚಿನ ದಿನದಲ್ಲಿ ನಗರಸಭೆ ಏನು ಮಾಡ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ಪ್ರಾಯಶಃ ಇದೇ ಅಹವಾಲು ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಶಾಸಕರು ಈ ಅಹವಾಲನ್ನು ಇಲ್ಲಿಯ ಜನರು ತಗೊಂಡು ಏನು ಮಾಡಿದ್ದಾರೆ ಗೊತ್ತಿಲ್ಲ. ಪ್ರಾಯಶಃ ನಾನು ಹೇಳುವುದು, ನಗರಸಭೆಯಲ್ಲಿ ಇರುವಂಥ ಕೆರೆಗಳು ಸ್ವಲ್ಪ ಇದನ್ನು ಗಮನದಲ್ಲಿ ಹರಿಸಿಕೊಂಡು ಇದನ್ನು ತಕ್ಷಣವಾಗಿ ಅಭಿವೃದ್ಧಿಪಡಿಸಬೇಕು. ಪ್ರಥಮ ಆದ್ಯತೆಯಲ್ಲಿ ಇದನ್ನು ಅಭಿವೃದ್ಧಿಪಡಿಸಬೇಕು. ಮತ್ತು ಈ ನೀರು ಸಂಗ್ರಹಣೆಯಿಂದ ಸ್ಥಳೀಯ ಬಾವಿಗಳು ಉಳಿತದೆ. ಇಲ್ಲಾದರೆ ಈ ಕೆಟ್ಟ ನೀರು ಬಾವಿಗೆ ಹೋಗಿ ಬಾವಿಗಳು ಕೂಡ ಹಾಳಾಗುವಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ಸ್ಥಳೀಯ ಶಾಸಕರು ಭಾಳಷ್ಟು ಅಭಿವೃದ್ಧಿಯ ಬಗ್ಗೆ ಬೆಳಿಗ್ಗೆ ಸಂಜೆ ಹೇಳಿದರೆ ಮಾತಾಡ್ತಾರೆ. ಆದರೆ ಸ್ಥಳೀಯವಾಗಿ ಉಡುಪಿ ನಗರದಲ್ಲಿರುವಂಥ ಬಾವಿ, ಕೆರೆ ಇರ್ಬೋದು, ಇದರ ಬಗ್ಗೆ ವಿಶೇಷ ಗಮನ ಹರಿಸಿಕೊಂಡು ನಗರಸಭೆಯಲ್ಲಿ ಅಥವಾ ನಗರ ಪ್ರಾಧಿಕಾರದಲ್ಲಿ ಇದರ ಬಗ್ಗೆ ತಕ್ಷಣ ಮಾತಾಡಿ ಈ ನೀರನ್ನು ಸರಿಪಡಿಸಿ ಈ ಕೆರೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲಿಕ್ಕೆ ತಾವು ಕಾರ್ಯಕ್ರಮ ಹಾಕಬೇಕು ಅಂಥೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಆಗ್ರಹ ಮಾಡ್ತೇನೆ. ಕೆರೆಯ ಹೂಳೆತ್ತಿ ತಡೆಗೋಡೆ ನಿರ್ಮಾಣ ಮಾಡಿ ರೈಲಿಂಗ್ಸ್ ಅಳವಡಿಸಿ ಕೆರೆಯನ್ನ ಅಭಿವೃದ್ಧಿ ಮಾಡಲಾಗಿತ್ತು. ಇನ್ನು ಕೆರೆಯ ಸಮೀಪ ಬರುವ ವಾಯು ವಿಹಾರಗಳಿಗೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ, ಮಕ್ಕಳಿಗೆ ಆಟದ ಮೈದಾನ ನಿರ್ಮಾಣದ ಜೊತೆಗೆ ಹೂ ಗಿಡಗಳನ್ನು ನೆಟ್ಟು ಸಣ್ಣ ಪಾರ್ಕ್ ರೀತಿಯಲ್ಲಿ ಕೆರೆ ಅಭಿವೃದ್ಧಿ ಕಂಡಿತ್ತು. ಕೆಲ ಕಾಲ ಇಲ್ಲಿ ಚಟುವಟಿಕೆಗಳು ನಡೆಯಿತಾದ್ರೂ ಕೆರೆ ನಿರ್ವಹಣೆ ಮಾಡುವಲ್ಲಿ ನಗರಸಭೆ ಎಡವಿದ ಕಾರಣ ಇಂದು ಈ ಕೆರೆ ಮತ್ತದೇ ಪರಿಸ್ಥಿತಿಗೆ ಬಂದು ನಿಂತಿದೆ. ಕೆರೆಗೆ ತ್ಯಾಜ್ಯಗಳನ್ನ ಎಸೆಯಲಾಗುತ್ತಿದ್ದು ಸಂಜೆಯಾದ್ರೆ ಪಾರ್ಕ್ ಕುಡುಕರ ತಾಣವಾಗಿ ಬದಲಾಗಿದೆ. ಪಾರ್ಕ್ ಬೆಂಚ್ಗಳನ್ನ ಬಿಕಾರಿಗಳು ಆವರಿಸಿಕೊಂಡಿದ್ರೆ ಕೆರೆಯ ಪಕ್ಕದ ಪಾರ್ಕ್ನಲ್ಲಿ ಆಟದ ಸಾಮಗ್ರಿಗಳು ತುಕ್ಕು ಹಿಡಿದು ಹೋಗಿವೆ. ಇನ್ನು ಆಗೊಮ್ಮೆ ಈಗೊಮ್ಮೆ ಕಾಣಿಸಿಕೊಳ್ಳುವ ಹಾವುಗಳು ಜನರ ನಿದ್ದೆಗೆಡಿಸುತ್ತಿವೆ. ಒಟ್ಟಾರೆ ಇದು ಸ್ಥಳೀಯರ ಬೇಸರಕ್ಕೆ ಕಾರಣವಾಗಿದ್ದು ಕೆರೆಯ ಅಭಿವೃದ್ಧಿ ಮಾಡುವಂತೆ ಕೋರಿಕೊಂಡಿದ್ದಾರೆ. ಪಾಚಿ ಎಲ್ಲ ಬೆಳೆದು ತುಂಬ ಹಾಳಾಗಿದೆ. ಎಲ್ಲ ಕಡೆ ನಾವು ಮನವಿ ಕೊಟ್ಟಿದ್ದೇವೆ.
ಹೇಳಿ ಹೇಳಿ ಸಾಕಾಗಿದೆ. ಈಗ ನಮಗೆ ಅದನ್ನೇ ರಿಪೀಟ್ ಮಾಡಲಿಕ್ಕೆ ಇಷ್ಟ ಆಗ್ತಿಲ್ಲ. ಏನು ಹೇಳೋದು ಹೇಳಿ. ಈಗ ನೋಡಿ, ಒಂದು 6 ವರ್ಷದ ಹಿಂದೆ 15 ಲಕ್ಷ ಕಾಮಗಾರಿ ಅಂತ ಹೇಳಿ ಎಲ್ಲ ಅಭಿವೃದ್ಧಿ ಮಾಡಿ ಹೋಗಿದ್ದಾರೆ. ಈಗ ಅಭಿವೃದ್ಧಿ ಮಾಡಿದ ನಂತರ ಅದರ ಮೇಂಟೆನೆನ್ಸ್ ಮಾಡಬೇಕಲ್ಲ, ಅದನ್ನೇನು ಮಾಡ್ತಾ ಇಲ್ಲ. ಪಾಚಿ ಎಲ್ಲ ಇದಾಗಿ ಸೊಳ್ಳೆ ತುಂಬ ಬರ್ತಾ ಇದೆ. ಮತ್ತು ಎಲ್ಲರೂ ಕಸ ಕಡ್ಡಿ ಎಲ್ಲ ತಂದು ಇಲ್ಲಿ ಹಾಕಿ ಅದೊಂದು ಡಸ್ಟ್ಬಿನ್, ಕೆರೆ ಎಲ್ಲ ಡಸ್ಟ್ಬಿನ್ ಥರ ಆಗಿ ಹೋಗಿದೆ. ಹಾಗಾಗಿ ನೀವು ಅದನ್ನು ಅಭಿವೃದ್ಧಿ ಮಾಡಬೇಕಾಗಿ ಅಂತ ಕೇಳಿಕೊಳ್ತಾ ಇದ್ದೇವೆ. ಕೆರೆಯನ್ನ ಮತ್ತೆ ಸುಂದರಗೊಳಿಸಬೇಕು ಮತ್ತು ಈ ಪ್ರದೇಶದಲ್ಲಿ ಪೊಲೀಸರು ಗಸ್ತು ತಿರುಗಬೇಕು ಹಾಗೂ ಕೆರೆಯ ಸುತ್ತ ಸಿಸಿ ಕ್ಯಾಮೆರಾ ಸಹಿತ ಬೀದಿ ದೀಪ ಅಳವಡಿಸಬೇಕು ಎಂಬುದು ಸ್ಥಳೀಯರ ಪ್ರಮುಖ ಬೇಡಿಕೆ. ಇನ್ನು ಕೆರೆಯ ಹೂಳು ತೆಗೆದು ಪಾಚಿಗಳನ್ನ ಕ್ಲೀನ್ ಮಾಡಿ ಕೆರೆಯನ್ನ ಹಿಂದಿನ ವೈಭವಕ್ಕೆ ತರಬೇಕು ಎಂದು ಆಗ್ರಹಿಸಿದ್ದಾರೆ. ಆದರೆ ನಗರಸಭೆ ಇದಕ್ಕೆ ಯಾವ ರೀತಿಯಾಗಿ ಸ್ಪಂದಿಸುತ್ತದೆ ಎಂಬುದನ್ನ ಮಾತ್ರ ಕಾದು ನೋಡಬೇಕಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.